ಪ್ರತಿಷ್ಠ ದಿನ ಅಂತ ಒಂದು ಹೊರಗಾರಿಕೆ ಮಾಡುತ್ತಲ್ವ ನನ್ನ ಆ ಪ್ರಕಾರ ಇದನ್ನು ಸೇರಿದ ಜನಗಳ ಆದಿಶಕ್ತಿ ಮಾರ್ಗದರ್ಶಿ ಶ್ರೀಕೃಷ್ಣ ಸಂಪೂರ್ಣ ಆಶೀರ್ವಾದ ಅಂತದ್ದು ಒಳ್ಳೊಳ್ಳೆ ಉಪಯೋಗ ಸಂಪಾದನೆ ಕೊಟ್ಟು ಆದಿಶಕ್ತಿ ಮಾತೆಲ್ಲ ಅಂಬಾ ತಾಯಿ ಹುಟ್ಟಿ ರಾಮ ಸೀತಾ ಮಾದಾರಣಿಗೆ ಗೋವಿಂದಾರಿ ಗೋವಿಂದ ಗೋವಿಂದಾರಿ ಗೋವಿಂದ ಗೋವಿಂದಾರಿ ಗೋವಿಂದ
ಮನಸ್ಸಿನ ಧ್ವನಿಗೊತ್ತುವಿಕೆಯ ಆದೇಶದಿಂದ ನಾದದ ತರಂಗಗಳು ರೂಪಾಂತರಗೊಳ್ಳುವುದೇ ಭಜನೆಯ ಹುಟ್ಟಿಗೆ ಕಾರಣವಾಗುತ್ತದೆ. ಭಕ್ತಿಯ ಪ್ರಕಟನೆ ಭಜನೆಯಿಂದಾದರೆ ಭಕ್ತಿ ಎಂಬುದು ನಮಗಿಂತ ಶ್ರೇಷ್ಠವಾದ ಶಕ್ತಿಯ ಮೇಲೆ ಇರುವ ನಂಬಿಕೆ. ನಂಬಿಕೆಯಿಂದಲಾಗಿ ಆ ಶಕ್ತಿಗೆ ಅಧೀನ, ಹಾಗಾಗಿ ನಮ್ಮ ಇಷ್ಟಾರ್ಥಗಳು ಸಾಕಾರಗೊಳ್ಳುವುದು. ಭಾವಪರವಶರಾಗಿ ಧ್ಯಾನದಿಂದ ಅಂತರ್ಮುಖಿಗಳಾಗಿ ಜೀವಾತ್ಮ ಮತ್ತು ಪರಮಾತ್ಮನ ನಡುವೆ ಅನುಸಂಧಾನಗೊಳ್ಳುವುದಕ್ಕಾಗಿ ಸಂಪರ್ಕ ಸಾಧಿಸುವುದೇ ಭಕ್ತಿ ಮಾರ್ಗ. ಕಲಿಯುಗದಲ್ಲಿ ಭಗವಂತ ಭಜನೆಗೆ ಒಲಿಯುತ್ತಾನೆ. ಅರ್ಥಾತ್ ನಾಮಸ್ಮರಣೆಯೇ ದೇವರ ಒಲುಮೆಯ ಧ್ವನಿ. ಹಾಗಾಗಿ ಭಜನೆ ಎಂದರೆ ಭಗವಂತನ ಒಲಿಸುವುದರ ಜೊತೆ ಸಂಪ್ರೀತಿಗೊಳಿಸಿ ಮನುಷ್ಯ ಮನಸ್ಸುಗಳ ನಡುವೆ ತಂದೆ ನೀ ಮಾತನಾಡ ಜಂಗಮರುಗಿನಿಂದ ಜಗವ ನೋಡ ಬಂದ ತಂದೆ ನೀ ಮಾತನಾಡ ಮುಂದೂಡಿದೆ ಲಿಂಗಯ್ಯ ಮಾತನಾಡು ನೊಂಟೆದಾಸಿತ ಲಿಂಗಯ್ಯ ಮಾತನಾಡು ಭಜಕ ಮನಸ್ಸಿನ ದಿನಗೊತ್ತುವಿಕೆಯ ಆದೇಶದಿಂದ ನಾದದ ತರಂಗ ಶಕ್ತಿಗೆ ಅಧೀನ, ಹಾಗಾಗಿ ನಮ್ಮ ಇಷ್ಟಾರ್ಥಗಳು ಸಾಕಾರಗೊಳ್ಳುವುದು. ಭಾವಪರವಶರಾಗಿ ಧ್ಯಾನದಿಂದ ಅಂತರ್ಮುಖಿಗಳಾಗಿ ಜೀವ ಮತ್ತು ಪರಮಾತ್ಮನ ನಡುವೆ ಅನುಸಂಧಾನಗೊಳ್ಳುವುದಕ್ಕಾಗಿ ಸಂಪರ್ಕ ಸಾಧಿಸುವುದೇ ಭಕ್ತಿ ಮಾರ್ಗ. ಕಲಿಯುಗದಲ್ಲಿ ಶ್ರೀ ಗುರುಭ್ಯೋ ನಮಃ. ಭಜನೆ ಅಂತಂದ್ರೆ ಭಕ್ತಿಯನ್ನ ಉಕ್ಕಿ ಬರುವ ಹಾಗೆ ಮಾಡುತ್ತೆ. ಕುಟುಂಬದವರು ಎಲ್ಲರೂ ಸೇರ್ಕೊಂಡು ಭಜನೆ ಮಾಡಿದಾಗ ಆರೋಗ್ಯ ಚೆನ್ನಾಗಾಗತ್ತೆ. ಯಾಕಂದ್ರೆ ನಾವು ತಾಳ ಹಾಕಿ ಮಾಡಿದಾಗ ಅದು ಸುತ್ತಕ್ಕೆ ಚೆನ್ನಾಗಿ ಭಜನೆಯನ್ನ ಮಾಡಿದೆ. ನಮ್ಮ ಕೈಯಲ್ಲಿ 39 ಅಕ್ಯುಪ್ರೆಷರ್ ಪಾಯಿಂಟ್ಗಳಿದೆ. 39 ಮನುಷ್ಯ ಮನಸ್ಸುಗಳ ನಡುವೆ ಭಕ್ತಿಭಾವದ ಧಾರ್ಮಿಕತೆ ನೈತಿಕತೆ ಮೂಡಿಸುವಲ್ಲಿ ಬ್ರಹ್ಮಾಸ್ತ್ರದ ಶಕ್ತಿಯ ಮೇಲೆ ಇರುವ ನಂಬಿಕೆ. ನಂಬಿಕೆಯಿಂದಲಾಗಿ ಆ ಶಕ್ತಿಯ ಅಧೀನ, ಹಾಗಾಗಿ ನಮ್ಮ ಇಷ್ಟಾರ್ಥಗಳು ಸಾಕಾರಗೊಳ್ಳುವುದು. ಭಾವಪರವಶರಾಗಿ ಅಂತರ್ಮುಖಿಗಳಾಗಿ ಜೀವಾತ್ಮ ಮತ್ತು ಪರಮಾತ್ಮನ ನಡುವೆ ಅನುಸಂಧಾನಗೊಳ್ಳುವುದಕ್ಕಾಗಿ ಸಂಪರ್ಕ ಸಾಧಿಸುವುದೇ ಭಕ್ತಿ ಮಾರ್ಗ. ಕಲಿಯುಗದಲ್ಲಿ ಭಗವಂತ ಭಜನೆಗೆ ಬರುತ್ತಾನೆ. ಅರ್ಥಾತ್ ಸ್ನೇಹದ
श्रीरामदूतं शिरसा नमामि बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनुमत्स्मरणात् भवेत्। आंजनेय बलभीमा भक्तवర बलधामा हनुमंता यमरक्षितो राम विरोधिಗಳನ್ನು ಶಿಕ್ಷಿಸೋ ಆಂಜನೇಯ ಬಲಭೀಮಾ ಭಕ್ತವರ ಬಲಧಾಮ ಹನುಮಂತ ಯಮರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ निर्भयत्व आरोग्य करुणिसो वाक्पटुत्व हरिस्मरणे करुणिसो श्रीराम दर्शन भाग्य करुणिसो अग्रेसर जय बलभीमा
ಭಜನೆ ಎಂದರೆ ಭಗವಂತನ ಒಲಿಸುವುದರ ಜೊತೆ ಸಂಪ್ರೀತಿಗೊಳಿಸಿ ಮನುಷ್ಯ ಭಕ್ತಿಯ ಪ್ರಕಟನೆ.
ಅನಿಕೇತನ ಪಾವನ ದಯಾಳನ ವನನಿಕೇತನ